ಕುಣಿತ ಭಜನೆ ವಿಚಾರವಾಗಿ ವಿವಾದಾತ್ಮಕ ಹೇಳಿಕೆ ನೀಡಿದ ಅರಣ್ಯ ಉಪವಲಯಾಧಿಕಾರಿ ಸಂಜೀವ ಪೂಜಾರಿ ಬಂಧನವಾಗಿ ನ್ಯಾಯಾಲಯದ ಜಾಮೀನು ಕೂಡ ಪಡೆದುಕೊಂಡಿದ್ದಾರೆ. ಇದೇ ವಿಚಾರವಾಗಿ ಮಾಜಿ ಕಾರ್ಪೊರೇಟರ್ ಪ್ರತಿಭಾ ಕುಳಾಯಿ ಕೂಡ ಮಾತನಾಡಿದ್ದು ಕುಣಿತ ಭಜನೆಯ ಆಯೋಜಕರಿಗೆ ಸವಾಲೆಸೆದಿದ್ದಾರೆ. ಭಜನೆಯ ಆಯೋಜಕರ ಮಕ್ಕಳು ಬೀದಿಯಲ್ಲಿ ಚಪ್ಪಲಿ ಇಲ್ಲದೆ ನಲಿಯುವುದನ್ನು ತೋರಿಸಿ ಎಂದು ಸವಾಲು ಎಸೆದಿದ್ದಾರೆ. ಇದೀಗ ಈ ವಿಚಾರಕ್ಕೆ ಮಂಗಳೂರು ಉತ್ತರ ವಿಧಾನಸಭಾ ಶಾಸಕ ವೈ ಭರತ್ ಶೆಟ್ಟಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಭಜನೆ ಅನ್ನೋದು ಹಿಂದೂ ಧರ್ಮದ ಜನರ ಭಕ್ತಿಯ ವಿಚಾರವಾಗಿದ್ದು ಯಾರು ಹೇಗೆ ದೇವರನ್ನ ಸ್ತುತಿಸಬೇಕು ಅನ್ನೋದು ಅವರವರಿಗೆ ಬಿಟ್ಟ ವಿಚಾರ. ಇಲ್ಲಿ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ದೇವರನ್ನ ಭಜನೆ ಮಾಡ್ತಾರೆ. ಹಾಗಂತ ಇದರ ವಿಚಾರದಲ್ಲಿ ಕೆಟ್ಟ ರೀತಿಯ ಹೇಳಿಕೆಯನ್ನು ನೀಡುವುದನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಹೆಣ್ಣು ಮಕ್ಕಳು ಯಾವ ವಸ್ತ್ರ ಧರಿಸಬೇಕು ಅನ್ನುವುದು ಕೂಡ ಅವರ ಆಯ್ಕೆಗೆ ಬಿಟ್ಟ ವಿಚಾರವಾಗಿತ್ತು. ಇದರಲ್ಲಿ ಬೇರೆಯವರ ಹೇಳಿಕೆಗಳ ಬಗ್ಗೆ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಹೇಳಿದ್ದಾರೆ. ಭಜನೆ, ಕುಣಿತ ಭಜನೆ ಇದೆಲ್ಲ ಭಕ್ತಿ ಮಾರ್ಗದ ಮುಖ್ಯ ಅಂಗ. ಸನಾತನ ಹಿಂದೂ ಸಂಸ್ಕೃತಿಯ ಪರಂಪರೆಯ ಒಂದು ಒಳಗಿರುವಂಥ ಒಂದು ದೊಡ್ಡದಾದ ಒಂದು ವಿಷಯ. ಇದರ ಬಗ್ಗೆ ಸ್ವಲ್ಪ ಕ್ಷುಲ್ಲಕವಾಗಿ ಮಾತಾಡೋದು ಅಥವಾ ಅದನ್ನು ಸ್ವಲ್ಪ ವ್ಯಂಗ್ಯವಾಗಿ ಮಾತಾಡೋದು ಅಥವಾ ಹೆಣ್ಮಕ್ಕಳ ಮೇಲೆ ಅಲ್ಲ ಸಲ್ಲದ ಅವರಿಗೆ ಮಾನಹಾನಿ ಮಾಡುವಂಥ ರೀತಿಯಲ್ಲಿ ಮಾತಾಡೋದು ಸರಿಯಲ್ಲ. ಯಾಕಂತ ಹೇಳಿದರೆ ಇದು ಎಲ್ಲೋ ಒಂದು ಕಡೆ ಯಾರು ಭಜನೆಯಲ್ಲಿ ತೊಡಗಿಕೊಳ್ತಾರೆ ಅವರಿಗಿರುವ ಭಕ್ತಿ ಏನಿದೆ ಆ ಭಕ್ತಿಯ ಮೇಲೆ ಇವರು ಪ್ರಶ್ನೆ ಮಾಡಿದಂಥ ಒಂದು ವ್ಯವಸ್ಥೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಮತ್ತು ಪುನಃ ಆಯೋಜಕರ ಮನೆಯವರು ಇದರಲ್ಲಿ ಪಾಲಾಗ್ತಾರೆ ಇಲ್ವಾ, ನಾಯಕರ ಮಕ್ಕಳು ಇದರಲ್ಲಿ ಪಾಲಾಗ್ತಾರೆ ಇಲ್ವಾ ಪ್ರಶ್ನೆಗೆ ಉತ್ತರ ಬಹಳ ಸುಲಭ. ಯಾಕಂದರೆ ಆಯೋಜಕರ ಮಕ್ಕಳು ಇದರಲ್ಲಿ ಪಾಲಾಗಿದೆ ನೋಡಿದ್ದೇನೆ, ನಾಯಕರ ಮಕ್ಕಳು ಅದರಲ್ಲಿ ಪಾಲ್ಗೊಂಡಿದ್ದನ್ನು ನೋಡಿದ್ದೇನೆ. ಮುಖ್ಯವಾಗಿ ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರಿಗೆ ಆ ಮಾರ್ಗದಲ್ಲಿ ಹೋಗಲಿಕ್ಕೆ ಮನಸ್ಸಿನಲ್ಲಿ ಒಂದು ಬಯಕೆ ಇದೆ ಅಂಥ ವ್ಯಕ್ತಿಗಳು ಮಾತ್ರ ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ. ಇದರಲ್ಲಿ ಬಡವರು ಶ್ರೀಮಂತರು ಅನ್ನುವಂಥ ಮಾತು ಬರೋದಿಲ್ಲ ಭಕ್ತಿ ಮಾರ್ಗದಲ್ಲಿ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಕೋಟ್ಯಾಧಿಪತಿಗಳು ತಮ್ಮಲ್ಲಿರುವ ಎಲ್ಲ ಆಸ್ತಿಗಳನ್ನು ಬಿಟ್ಟು ಶ್ರೀಕೃಷ್ಣನ ಭಕ್ತಿಯ ಹಿಂದೆ ಇಸ್ಕಾನ್ನಲ್ಲಿ ಸೇರಿದ್ದನ್ನು ನಾವು ನೋಡಿದ್ದೇವೆ. ಬೇರೆ ಬೇರೆ ಮಠ ಮಂದಿರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಂಥದ್ದನ್ನು ನಾವು ನೋಡಿದ್ದೇವೆ. ಅಲ್ಲ, ಯಾವುದೇ ಹುಡುಗಿ ಹೆಣ್ಮಗು ಅವರಿಗೆ ಏನನ್ನು ಧರಿಸ್ಕೊಳ್ಬೇಕು ಅಂತ ಸ್ವಾತಂತ್ರ್ಯ ಅವರಿಗಿದೆ. ಅವರು ಅದರ ಮೂಲಕ ಮಾತಾಡ್ತಾರೆ. ನಾನು ಅದರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಮತ್ತೊಬ್ಬರು ಅದ್ರ ಬಗ್ಗೆ ಯಾಕೆ ಕಮೆಂಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಹ ನಾನು ಕಮೆಂಟ್ ಮಾಡೋದಿಲ್ಲ.